ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೇಸ್ ವೈಟ್ನಿಂಗ್ ಸೀಕ್ರೆಟ್ ಅನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಫೇಸನ್ನು ಬ್ರೈಟ್ ಮಾಡ್ಕೊಳ್ಳೋದು ಅಂತ. ಫೇಸ್ ಅಂತ ಅಲ್ಲ, ನಮ್ಮ ಫುಲ್ ಬಾಡಿನ ನಾವು ಯಾವ ರೀತಿ ಬ್ರೈಟ್ ಮಾಡ್ಕೊಳ್ಳೋದು ಅಂತ ಆ ಸೀಕ್ರೆಟ್ನ ನಾನಿವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ನಾನಿವತ್ತು ಹೇಳ್ಕೊಡುವಂಥ ಫೇಸ್ ಪ್ಯಾಕ್ನ ಹುಡುಗರು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಆದರೆ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಈ ಥರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಇದಕ್ಕೆ ಇವಾಗ ನಾನು 1 ಟೀ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಮೊಸರು ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ನೀರಾಗೂ ಇರಬಾರ್ದು. ನಮಗೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಹದ ಬೇಕು ಅಷ್ಟು ದಪ್ಪ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇಲ್ಲಿ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು. ನೀವು ಯಾವುದೇ ಬ್ರ್ಯಾಂಡಿದು ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ಬ್ರ್ಯಾಂಡ್ ಆಗುತ್ತೆ. ಇದಿವಾಗ ರೆಡಿ ಆಯಿತು. ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ನ ಉಪಯೋಗ ಮಾಡೋದಕ್ಕಿಂತ ಮೊದಲು ಒಂದು ಬಿಸಿನೀರಲ್ಲಿ ಈ ಥರ ಟವೆಲ್ನ ಅದ್ಬಿಟ್ಟು ಮುಖಕ್ಕೆ ಸ್ಟೀಮ್ ಕೊಡ್ಕೊಳ್ಳಿ. ನೋಡಿ, ಈ ಥರ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇರಬಾರ್ದು. ಪೌಡರ್ ಆಗಲಿ ಕ್ರೀಮ್ ಆಗಲಿ ಯಾವುದೇ ರೀತಿಯಾದಂತಹ ಮೇಕಪ್ ಇರಬಾರ್ದು. ಈ ಥರ ಸ್ಟೀಮ್ ಕೊಡೋದ್ರಿಂದ ಏನು ಪೋರ್ಸಸ್ ಏನಿರುತ್ತೆ ಅದೆಲ್ಲ ಓಪನ್ ಆಗುತ್ತೆ. ಮುಖದಲ್ಲಿರುವ ಡಸ್ಟ್ ಆಗಲಿ ಅಥವಾ ಪಿಂಪಲಿಂದ ಮಾರ್ಕ್ ಆಗಿರ್ತದಲ್ಲ, ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೋಡಿ, ಇದೇ ಥರ ಮಾಡ್ಕೊಳ್ಳಿ. ಹುಡುಗರು ಕೂಡ ಈ ಮೆಥಡನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಈ ಥರ ಸ್ಟೀಮೆಲ್ಲ ಕೊಟ್ಟಾದ ನಂತರ ಸ್ಟೀಮರ್ ಇದ್ದರೆ ಸ್ಟೀಮರಿಂದ ಕೂಡ ಸ್ಟೀಮ್ ನೀವು ಕೊಟ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಕಾಟನ್ ಬಟ್ಟೆಯಿಂದ ಕೂಡ ನೀವು ಸ್ಟೀಮನ್ನು ಕೊಟ್ಕೊಳ್ಬೋದು. ಇವಾಗ ಇದು ಸ್ವಲ್ಪ ಡ್ರೈ ಆಗಲಿ ಮುಖ. ನನ್ನ ಮುಖದಲ್ಲಿ ಇವಾಗ ಯಾವುದೇ ರೀತಿಯಾದಂತಹ ಮೇಕಪ್ ಇಲ್ಲ. ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಹುಡುಗರು ಗಡ್ಡ ಇರುವ ಜಾಗದಲ್ಲಿ ಹಚ್ಕೊಳ್ಬೇಡಿ. ಎಲ್ಲೆಲ್ಲ ಸ್ಕಿನ್ ಕಾಣಿಸುತ್ತೆ ನೋಡಿ ಆ ಪ್ಲೇಸಲ್ಲಿ ಮಾತ್ರ ಹಚ್ಕೊಳ್ಳಿ. ಇದು ಈ ಒಂದು ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ನಿಮ್ಮ ಪಿಂಪಲಿಂದ ಏನು ಕಲೆ ಆಗಿರ್ತದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಫೇಸ್. ಆ ನಂತರ ಪಿಗ್ಮೆಂಟೇಷನ್ ಬಂಗು ಏನಿರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆ ನಂತರ ಸೂರ್ಯನ ಬೆಳಕಿಗೆ ಏನು ಮುಖ ಕಪ್ಪಾಗಿರ್ತದಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಫುಲ್ ಬಾಡಿಗೆ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಕೆಲವು ಕಾಲೇಜ್ ಹುಡುಗಿರಂತೂ ಯೂನಿಫಾರ್ಮ್ ಸ್ಲೀವ್ಸ್ ಇಷ್ಟಿದ್ರೆ ಇಲ್ಲೆಲ್ಲ ಇಷ್ಟು ಕೈ ಬಿಟ್ಟು ಇಲ್ಲೆಲ್ಲ ಕೈ ಕಪ್ಪಾಗಿರ್ತದೆ, ಅದಕ್ಕೆ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಏನು ನೀವು ಕ್ರೀಮ್ ಹಚ್ತೀರಾ, ಏನು ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಅದರಿಂದ ನಿಮಗೆ ಏನು ಉಪಯೋಗ ಆಗ್ತಾ ಇಲ್ಲ, ಸ್ಕಿನ್ ವೈಟ್ ಆಗ್ತಾ ಇಲ್ಲ ಅಂತ ಹೇಳೋರು ಈ ಮೆಥಡನ್ನು ಫಾಲೋ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಇದು. ಮತ್ತು ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದು ಒಂದು ಬ್ಲೀಚ್ ಥರ ಕೆಲಸ ಮಾಡುತ್ತೆ. ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ವೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನಿವಾಗ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಸಾಜ್ ರೀತಿ ಇದನ್ನು ಮಾಡಬೇಕು. ಇದು ಯಾವುದೇ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು. ಡ್ರೈ ಸ್ಕಿನ್ ಆಗಲಿ ಆಯಿಲ್ ಸ್ಕಿನ್ ಆಗಲಿ ಯಾವುದೇ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು. ಕಣ್ಣಿನ ಭಾಗಕ್ಕೆ ಮಾತ್ರ ಹಚ್ಕೊಳ್ಬೇಡಿ. ಕಾಫಿ ಪೌಡರ್ ಹಾಕಿರೋದ್ರಿಂದ ಇದೊಂದು ಸ್ಕ್ರಬ್ಬರ್ ಥರ ಕೂಡ ಹೆಲ್ಪ್ ಮಾಡುತ್ತೆ. ಇದೇ ರೀತಿಯಾಗಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮುಖದಲ್ಲಿ ಏನೇ ಡಸ್ಟ್ ಇದ್ರೂ ಕೂಡ ಹೊರಗಡೆ ಬರುತ್ತೆ. ಫೇಸ್ ಕ್ಲಿಯರ್ ಆಗುತ್ತೆ. ಪಿಂಪಲ್ ಬೀಳೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ವಾರದಲ್ಲಿ 3 ದಿನ ಯೂಸ್ ಮಾಡಬೇಕು. ಅಂದರೆ 1 ದಿನ ಬಿಟ್ಟು 1 ದಿನ, 1 ದಿನ ಬಿಟ್ಟು 1 ದಿನ ಆ ಥರ ಯೂಸ್ ಮಾಡಬೇಕು. ಇದನ್ನು ನೀಟಾಗಿ ಈ ಥರ ಇದೇ ಥರ ಮಸಾಜ್ ಮಾಡಿ. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಸಾಜ್ ಮಾಡಿ. ನೋಡಿ, ಕಣ್ಣಿನ ಮೇಲೆ ಎಲ್ಲ ಹಚ್ಚಕ್ಕೆ ಹೋಗಬೇಡಿ, ಜಸ್ಟ್ ಮುಖಕ್ಕೆ ಮಾತ್ರ, ಕೆನ್ನೆಗೆ ಎಲ್ಲ. ಈ ಥರ ಮೊಡವೆ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಈ ಥರ ರಬ್ ಮಾಡಿ. ಯಾಕಂದರೆ ಮೊಡವೆ ಒಡೆಯೋ ಚಾನ್ಸಸ್ ಇರುತ್ತೆ, ಬೊಬ್ಬೆ ಥರ ಬರುತ್ತೆ. ಅದಕ್ಕೋಸ್ಕರ ಮೆತ್ತಿಗೆ ಮಸಾಜ್ ಮಾಡಿ. ಮೊಡವೆ ಇದ್ದವರು ನೀವು ಇದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆವಾಗ ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸಿ. ಮೊಡವೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಇದನ್ನು ಹಚ್ಚೋದ್ರಿಂದ.
ನೋಡಿ ಇದೇ ರೀತಿಯಾಗಿ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ ಇದೇ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ. ಇನ್ನು ಮೊಸರು ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ರೋಸ್ ವಾಟರ್ ಹಾಕಿ, ಅದಕ್ಕಿಂತ ಮೊಸರು ಹಾಕಿದ್ರೇ ಬೆಸ್ಟ್ ರಿಸಲ್ಟ್. ಲಿಂಬೆ ರಸ ಬೇಡ, ಯಾರಿಗಿಷ್ಟ ಇಲ್ಲ ಅವರು ಲಿಂಬೆ ರಸ ಆ್ಯಡ್ ಮಾಡ್ಕೊಳ್ಬೋದು. ನಾನಂತೂ ಮೊಸರೇ ಯೂಸ್ ಮಾಡ್ತೀನಿ, ಮೊಸರೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇನ್ನು ಸೆನ್ಸಿಟಿವ್ ಸ್ಕಿನ್ ಇದ್ದವರು ತುಂಬ ಮೆತ್ತಗೆ ಹೀಗೆ ರಬ್ ಮಾಡಿ, ಯಾಕಂತ ಹೇಳಿದ್ರೆ ಸ್ಕಿನ್ ತುಂಬ ಕೆಂಪಗಾಗ್ಬಿಡುತ್ತೆ ಆಮೇಲೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೆತ್ತಗೆ ಈ ಥರ ರಬ್ ಮಾಡಿ. ಇದೊಂದು 20 ನಿಮಿಷ ಆಗಬೇಕು. 20 ನಿಮಿಷ ಹಿಂಗೆ ಮುಖದಲ್ಲಿರಬೇಕು. ಆ ನಂತರ ಮುಖನ ವಾಶ್ ಮಾಡ್ಕೊಳ್ಬೇಕು. ಇದನ್ನು ನಾವು ಕೈಗೆ ಕೂಡ ಹಚ್ಕೊಳ್ಬೋದು, ಕಾಲಿಗೆ ಕೂಡ ಹಚ್ಕೊಳ್ಬೋದು, ಫುಲ್ ಬಾಡಿಗೆ ಹಚ್ಕೊಳ್ಬೋದು. ಸ್ಕಿನ್ ವೈಟ್ ಆಗುತ್ತೆ ಇದರಿಂದ. ಇನ್ನು ಮೊಸರು ಮತ್ತು ಕಾಫಿ ಪೌಡರ್, ಆನಂತರ ಅಕ್ಕಿ ಪುಡಿ ಇದನ್ನು ಹಾಕಿರೋದು, ಇದು ನ್ಯಾಚುರಲ್, ನಮ್ಮ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಇದರಿಂದ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಾವು ಯಾವುದೇ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ಇದು ತುಂಬಾ ನ್ಯಾಚುರಲ್, ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಬೆಸ್ಟ್ ರಿಸಲ್ಟ್ ಇದೆ ಇದರಿಂದ. ನೋಡಿ ಫ್ರೆಂಡ್ಸ್, ಇದಿವಾಗ 20 ನಿಮಿಷ ಆಗಿದೆ. ಇದಿವಾಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ನಾನಿವಾಗ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ, ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಬಿಸಿನೀರು ಯೂಸ್ ಮಾಡ್ಕೊಳ್ಬೇಡಿ. ನಾನಿವಾಗ ಇದನ್ನ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಪ್ಲೇನ್ ವಾಟರಲ್ಲಿ ಮುಖನ ವಾಶ್ ಮಾಡ್ಕೊಂಡು ಬಂದೆ. ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಆವಾಗಿನ ನನ್ನ ಸ್ಕಿನ್ಗೂ ಇವಾಗಿನ ನನ್ನ ಸ್ಕಿನ್ಗೂ ತುಂಬಾ ಸಾಫ್ಟ್ ಆಗಿದೆ. ಮೊಸರು ಹಾಕಿರೋದ್ರಿಂದ ನೀವು ಮಕ್ಕಳ ಸ್ಕಿನ್ ಯಾವ ರೀತಿ ಸಾಫ್ಟ್ ಆಗಿರುತ್ತೆ ನೋಡಿ, ಬೇಬಿ ಸ್ಕಿನ್ ಅದೇ ರೀತಿಯಾಗಿ ಸಾಫ್ಟ್ ಆಗುತ್ತೆ. ಯಾರ್ದೆಲ್ಲ ಡ್ರೈ ಸ್ಕಿನ್ ಆಗಿ ರಫ್ ಆಗಿರುತ್ತೆ ಸ್ಕಿನ್ ನೋಡಿ, ಅಂಥವರು ಮೊಸರನ್ನ ಆ್ಯಡ್ ಮಾಡಿ ಮುಖಕ್ಕೆ ತುಂಬಾ ಮುಖ ಸಾಫ್ಟ್ ಆಗುತ್ತೆ. ಇಲ್ಲಿ ನನಗೇನೆ ಗೊತ್ತಾಗ್ತಿದೆ, ಮುಖ ತುಂಬಾ ಸಾಫ್ಟ್ ಆಗಿದೆ. ಡಿಫ್ರೆನ್ಸ್ ನಿಮಗೂ ಕೂಡ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಮುಖದಲ್ಲಿ ತುಂಬಾ ಗ್ಲೋ ಬಂದಿದೆ ನನ್ನ ಮುಖದಲ್ಲಿ. ನೀವು ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ತಿರಲ್ವಾ ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋ ಮುಖವನ್ನು ಯಾವ ರೀತಿ ಬೆಳ್ಳಗೆ ಮತ್ತು ಯಾವ ರೀತಿ ಸಾಫ್ಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ನಾನು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ. ಪ್ಲೀಸ್ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಯಾವ ರೀತಿ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ನಾನು ಓದ್ತಾನೆ ಇರ್ತೀನಿ. ನಾನು ಮುಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ, ನಿಮ್ಮ ಕಮೆಂಟ್ ಓದೋದಂದರೆ ನನಗೆ ತುಂಬಾ ಇಷ್ಟ ಅಂತ. ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.